ಇಲ್ಲಿನ ಭೂತಳದಲ್ಲಿ ಅಡಗಿವೆ ಸಾವಿರಾರು ಶಿವಲಿಂಗಗಳು. ಅದರಲ್ಲಿ ಒಂದು ಲಿಂಗ ನದಿಯ ಮರಳಿನ ಮಧ್ಯೆ ಇದ್ದು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ದರ್ಶನ ಕೊಡುತ್ತದೆ. ಈ ಸನ್ನಿಧಿಯಲ್ಲಿ ಮಾತ್ರ ಭಕ್ತಿ ಮತ್ತು ಮುಕ್ತಿ ಎರಡೂ ಪ್ರಾಪ್ತಿಯಾಗುತ್ತದೆ. ಇದು ಅಪರ ಕರ್ಮಾದಿಗಳಿಗೆ ಪ್ರಶಸ್ತವಾದಂತಹ ತಾಣವಾಗಿದೆ. ಹಾಗಾದರೆ ಇಂತಹ ಪುಣ್ಯಕ್ಷೇತ್ರ ಅದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ? ಈ ಕ್ಷೇತ್ರದಲ್ಲಿರುವ ದೇವಾನುದೇವತೆಗಳು ಯಾರು? ಈ ಕ್ಷೇತ್ರದ ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು, ಇಲ್ಲಿ ನಡೆಯುವ ಪವಾಡಗಳೇನು? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಅಂತಹ ಅದ್ಭುತ ಪುಣ್ಯಕ್ಷೇತ್ರವೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿರುವ ಶ್ರೀ 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 ಸಹಸ್ರಲಿಂಗೇಶ್ವರ ದೇವಸ್ಥಾನ. ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿರುವ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಪ್ರಾಚೀನ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳ ಸಂಗಮ ತೀರದಲ್ಲಿ ನೆಲೆಗೊಂಡಿರುವ ಪರಮ ಸಾನ್ನಿಧ್ಯ ಇದಾಗಿದೆ. ಉತ್ತರದಲ್ಲಿ ಕಾಶಿ ವಿಶ್ವನಾಥ, ಮಹಾಕಾಳಿ, ವೀರಭದ್ರ ಸನ್ನಿಧಿ ಇದ್ದು ಅದು ಉತ್ತರ ಕಾಶಿ ಎಂದೇ ಪ್ರಸಿದ್ಧಿಯಾದರೆ, ಇದೇ ರೀತಿ ದಕ್ಷಿಣ ಭಾರತದಲ್ಲಿ ಸಹಸ್ರಲಿಂಗೇಶ್ವರ, ಮಹಾಕಾಳಿ, ಕಾಲಭೈರವರ ಸನ್ನಿಧಿ ಇದೆ. ಆದ್ದರಿಂದಲೇ ಇದನ್ನು ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಗಂಗಾ ಯಮುನಾ ಸಂಗಮದಿಂದಾಗಿ ಕಾಶಿ ಪ್ರಯಾಗವಾದರೆ, ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳ ಸಂಗಮದಿಂದ ಇದು ಗಯಾಪದ ಎಂದು ಪ್ರಸಿದ್ಧಿಯಾಗಿದೆ. ಉತ್ತರ ಕಾಶಿಯಲ್ಲಿ ಹಾಗೂ ದಕ್ಷಿಣ ಕಾಶಿಯಲ್ಲಿ ಸರಸ್ವತಿ ನದಿಯು ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಆದ್ದರಿಂದ ಸದ್ಗತಿದಾಯಕ ಕಾರ್ಯಗಳಿಗೆ ಉತ್ತರ ಕಾಶಿಯಷ್ಟೇ ಇಲ್ಲಿರುವ ದಕ್ಷಿಣ ಕಾಶಿಯು ಅಷ್ಟೇ ಪವಿತ್ರವಾದದ್ದು. ಸಂಗಮ ಕ್ಷೇತ್ರವಾದ ಇಲ್ಲಿನ ಸಹಸ್ರಲಿಂಗೇಶ್ವರ ಮಹಾಕಾಳಿ ಸನ್ನಿಧಿಯು ಸದ್ಗತಿ ಕಾರ್ಯಗಳನ್ನು ಮಾಡುವ ಮೂಲಕ ಮೋಕ್ಷಧಾಮ ಎನಿಸಿದೆ. ಈ ಕ್ಷೇತ್ರವನ್ನು ಗಯಾಪದ ಕ್ಷೇತ್ರವೆಂದು ಕೂಡ ಕರೆಯಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಮಹಾಕಾಳಿ ದೇವಿ ದೇವಸ್ಥಾನ ಹಾಗೂ ನೇತ್ರಾವತಿಯ ಇನ್ನೊಂದು ಬದಿಯಲ್ಲಿ ಕಲ್ಕುಡ ದೇವಸ್ಥಾನವಿದೆ. ಇನ್ನು ಈಗಲೂ ಸಹಸ್ರಲಿಂಗಗಳು ಈ ನದಿಯ ಗರ್ಭದಲ್ಲಿ ಈಗಲೂ ಕೂಡ ಸಹಸ್ರಲಿಂಗಗಳು ಇದೆ ಎಂದು ಪ್ರತೀತಿ ಇದೆ. ಅದರಲ್ಲಿ ಒಂದು ಲಿಂಗ ನದಿಯ ಮರಳಿನ ಮಧ್ಯೆ ಇದ್ದು ಫೆಬ್ರವರಿ ತಿಂಗಳಲ್ಲಿ ದರ್ಶನ ಕೊಡುತ್ತದೆ. ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ಈ ಸನ್ನಿಧಿಯನ್ನು ಭಕ್ತಿ ಹಾಗೂ ಮುಕ್ತಿ ಎರಡೂ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಈ ಅಪರ ಕರ್ಮಾದಿಗಳಿಗೆ ಇದೊಂದು ಪ್ರಶಸ್ತ ತಾಣವಾಗಿದೆ. ಇದೇ ಕಾರಣ ಸಾವಿರಾರು ಭಕ್ತರು ಭಕ್ತಿಯಿಂದ ಇಲ್ಲಿ ಮುಕ್ತಿಯನ್ನು ಪ್ರಾಪ್ತಿ ಪಡೆಯಲು ಬರುತ್ತಾರೆ. ಕರಾವಳಿ ಕರ್ನಾಟಕದ ಜನತೆ ಇಲ್ಲಿ ಕಾಳಿಯನ್ನು ಪೂಜಿಸುತ್ತಾರೆ. ನೇತ್ರಾವತಿ ನದಿಯ ದಂಡೆಯ ಮೇಲೆ ಮಹಾಕಾಳಿ ದೇವಿಯ ಒಂದು ಪ್ರತ್ಯೇಕ ದೇವಸ್ಥಾನ ಕೂಡ ಇದೆ. ಮಹಾಕಾಳಿ ತನ್ನ ಕೈಯಲ್ಲಿ ಕಪಾಲ, ತ್ರಿಶೂಲ, ಖಡ್ಗ, ಡಮರುಗ ಹಿಡಿದು ನಿಂತಿದ್ದಾಳೆ. ಆದಿಶಕ್ತಿ ದೇವತೆಯು ರಕ್ತ ಬೀಜಾಸುರ ಅಸುರನನ್ನು ಸಂಹಾರ ಮಾಡಲು ಮಹಾಕಾಳಿಯ ರೂಪವನ್ನು ಧರಿಸಿದ್ದಳು ಎಂದು ಐತಿಹ್ಯ ಇದೆ. ನಾವು ಬಹುತೇಕ ದೇವಸ್ಥಾನಗಳಲ್ಲಿ ಶಿವ, ಪಾರ್ವತಿ ಮತ್ತು ಕಾಳಿ ರುದ್ರದೇವರುಗಳ ಸಂಗಮವನ್ನು ನೋಡಬಹುದು. ಆದರೆ ಕಾಲಭೈರವನನ್ನು ಇಲ್ಲಿ ಮಾತ್ರ ನೀವು ಕಾಣಬಹುದು. ಕುಂಕುಮಾರ್ಚನೆ ಮತ್ತು ತುಂಬಿಲ ಸೇವೆ ಮಹಾಕಾಳಿ ದೇವತೆಯ ಅರ್ಚನೆಯ ಪ್ರಿಯ ಸೇವೆಗಳಾಗಿವೆ. ಸಾಂಕ್ರಾಮಿಕ ರೋಗಗಳು ಆಕ್ರಮಿಸಿದಾಗ ಜನರು ಕಾಳಿ ದೇವತೆಯನ್ನು ಇಲ್ಲಿ ಪೂಜಿಸುತ್ತಾರೆ. ಪ್ರತಿ ವರ್ಷ ದೇವತೆಗೆ ಇಲ್ಲಿ ಮೆಚ್ಚಿನೇಮ ಎಂಬ ಎರಡನೇ ಪ್ರಕಾರದ ಪೂಜೆಯನ್ನು ಕೂಡ ಅರ್ಪಿಸುತ್ತಾರೆ. ಈ ದೇವಸ್ಥಾನದ ವೇಳೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷ ಹಾಗೂ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆಯವರೆಗೂ ಇದೆ. ವಿಶ್ವಸುಂದರಿ ಐಶ್ವರ್ಯ ರಾಯ್ ಅವರ ಮನೆ ದೇವತೆ ಕೂಡ ಇದಾಗಿದೆ. ಇದೇ ಕಾರಣ ಐಶ್ವರ್ಯ ರಾಯ್ ಹಾಗೂ ಅವರ ಕುಟುಂಬ ಪ್ರತಿ ವರ್ಷ ಇಲ್ಲಿ ತಪ್ಪದೆ ಫೆಬ್ರವರಿ ತಿಂಗಳಲ್ಲಿ ಭೇಟಿ ಕೊಡುತ್ತದೆ.
ಹಾಗೆಯೇ ಐಶ್ವರ್ಯ ರಾಯ್ ತಾವು ವಿಶ್ವ ಸುಂದರಿ ಆಗುವ ಮೊದಲು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರಲ್ಲಿ ಹರಕೆ ಕೂಡ ಹೊತ್ತಿದ್ದರಂತೆ. ಇದೇ ಕಾರಣ ಅವರು ತಾವು ವಿಶ್ವ ಸುಂದರಿ ಆದ ಮೇಲೆ ಮತ್ತೆ ಇಲ್ಲಿ ಬಂದು ತಮ್ಮ ಹರಕೆಯನ್ನು ಕೂಡ ಪೂರೈಸಿದ್ದಾರೆ. ಇದೇ ಕಾರಣ ಅವರು ತಮ್ಮ ಕುಟುಂಬದ ಜೊತೆ ಪದೇ ಪದೇ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಉಪ್ಪಿನಂಗಡಿಯ ಈ ಸಹಸ್ರಲಿಂಗೇಶ್ವರ ದೇವಸ್ಥಾನ ತಾಲೂಕು ಕೇಂದ್ರವಾದ ಪುತ್ತೂರಿನಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿದ್ದರೆ ಧರ್ಮಸ್ಥಳದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮಂಗಳೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 298 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಪುತ್ತೂರು, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರು, ಉಡುಪಿ, ಹೊರನಾಡಿಗೆ ಹೋದರೆ ದಯವಿಟ್ಟು ಉಪ್ಪಿನಂಗಡಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಿ. ಹಾಗೂ ನಿಮ್ಮ ಪಾಪ ಕರ್ಮಗಳನ್ನ ಪವಿತ್ರಗೊಳಿಸಲು ಇದೊಂದು ಅದ್ಭುತವಾದಂತಹ ಸ್ಥಳವಾಗಿದೆ. ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೀವು ಕೂಡ ಪುನೀತರಾಗಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್. ಸ್ನೇಹಿತರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಹಿಂದೆ ಸಂಪರ್ಕಿಸಿ ಶ್ರೀ ಜಗನ್ನಾಥ ಗುರೂಜಿ 8431985227.